ಕೇರಳ ಕರ್ನಾಟಕ ಗಡಿಭಾಗದಲ್ಲಿರುವ ಯುವಕರ ಹುಲಿವೇಷದ ತಂಡ ತೂಮಿನಾಡು ಮಹಾಕಾಳಿ ಟೈಗರ್ಸ್ ತಂಡ ಬಹುತೇಕ ಕಡೆಗಳಲ್ಲೂ ತಮ್ಮ ಅಪಾರ ಪ್ರತಿಭೆ ಪ್ರದರ್ಶಿಸಿ ಪ್ರಖ್ಯಾತ ಹುಲಿವೇಷ ಸಂಪ್ರದಾಯದ ಭಾಗವಾಗಿ ನಡೆಯುವ ಕಾರ್ಯಕ್ರಮಗಳಲ್ಲಿ ವಿಭಿನ್ನ ಶೈಲಿಯಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿ ಜನಮೆಚ್ಚುಗೆಯನ್ನು ಪಡೆದುಕೊಂಡಿದೆ. ಈ ತಂಡ ಅಂಗಣದಲ್ಲಿ ಪ್ರವೇಶಿಸಿದ ಬಳಿಕ ತಂಡದ ಕುಶಲತೆ, ಶಕ್ತಿಯುತ ನೃತ್ಯ ಚಲನೆಗಳು ಮತ್ತು ಸಂಗೀತದೊಂದಿಗೆ ಸಮ್ಮಿಲನತೆ ಪ್ರೇಕ್ಷಕರ ಗಮನ ಸೆಳೆಯುತ್ತದೆ. ಹುಲಿವೇಷದಲ್ಲಿ ಮಾತ್ರವಲ್ಲ, ತಂಡವು ಅವರ ದೃಢ ನಡವಳಿಕೆ, ಸಮನ್ವಯತೆಯೊಂದಿಗೆ ಶಕ್ತಿಯುಳ್ಳ ಪ್ರದರ್ಶನವನ್ನು ತೋರಿಸುವುದು ಈ ತಂಡದ ವಿಶೇಷತೆಯಾಗಿದೆ. ಇತ್ತೀಚೆಗೆ ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ಆಶ್ರಯದಲ್ಲಿ ನಡೆದ ಪುತ್ತೂರುದ ಪಿಲಿಗೊಬ್ಬು ಕಾರ್ಯಕ್ರಮದಲ್ಲಿ ತೀವ್ರ ಮುದ್ರೆಗಳ ಮೂಲಕ ಹುಲಿಯ ಹಾವಭಾವಗಳನ್ನು ಅಚ್ಚುಕಟ್ಟಾಗಿ ಪ್ರದರ್ಶಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದೆ. ತಂಡದ ಅಚ್ಚುಕಟ್ಟಾದ ಹುಲಿವೇಷ ಕುಣಿತಕ್ಕೆ ಮೆಚ್ಚುಗೆ ಕೂಡ ಪ್ರಕಟವಾಗಿದೆ. ಉಳಿದ ಸಮಯಗಳಲ್ಲಿ ಸಮಾಜ ಸೇವೆ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿರುವ ಈ ಯುವಕರ ತಂಡಕ್ಕೆ ಊರ ಹಾಗೂ ಪರವೂರ ಕ್ರೀಡಾಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ.